ಈ ದಿನ ನಾವೊಂದು ನಮ್ಮ ಸಂಘದ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸೌಧದ ಸಭಾಧ್ಯಕ್ಷರ ಆಪ್ತ ಸಹಾಯಕರಾಗಿ ಆಯ್ಕೆಯಾದ ಶ್ರೀ ಪ್ರಕಾಶ್ ಪಿಂಟೋ ಇವರನ್ನು ನಾವು ಸನ್ಮಾನಿಸಲು ಈ ದಿನವನ್ನು ನಮ್ಮ ಸಂಘದ ವತಿಯಿಂದ ನಿಶ್ಚಯಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ನಮ್ಮ ಇವತ್ತಿನ ಕೇಂದ್ರ ಬಿಂದು ಶ್ರೀ ಪ್ರಕಾಶ್ ಪಿಂಟೋ ಇವರು ನಮ್ಮ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಉರ್ಬಾನ್ ಲಾರೆನ್ಸ್ ಡಿಸೋಜ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಜಗದೀಶ್ ಅವರು, ಆಡಳಿತಾಧಿಕಾರಿ ನೆಹರು ಯುವಕ ಕೇಂದ್ರ, ಇವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಮಂಗಳೂರು ತಾಲೂಕು ಕಚೇರಿಯ ನಿವೃತ್ತ ದಯಾನಂದ್ ವಾಹನ ಚಾಲಕರು, ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಸದಾನಂದ ಒಂಬತ್ತುಗೆರೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಸ್ವಾಮಿ ಕೊರಗಜ್ಜ ಸಮಿತಿಯ ಅಧ್ಯಕ್ಷರು ಆನಂದ್ ಅವರು ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ತೇನೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫುಟ್ಬಾಲ್, ಕಬಡ್ಡಿ, ಇನ್ನಿತರ ಕ್ರೀಡೆಗಳಲ್ಲಿ ಹೆಸರುವಾಸಿಯಾದಂಥ ನಮ್ಮ ಅವರು ಈಗಾಗಲೇ ತೀರ್ಪುಗಾರರಾಗಿ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇವರನ್ನು ಕೂಡ ನಾನು ಈ ದಿನ ಈ ಕಾರ್ಯಕ್ರಮಕ್ಕೆ ಸಾಜಿದ್ ಉಲ್ಲಾಲ್ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಮುಖ್ಯ ಅತಿಥಿಯಾಗಿ ಬಂದಂಥ ಸಾಜಿದ್ ಉಲ್ಲಾಲ್ ಅವರಿಗೆ ಮುಖ್ಯ ಹೂಗುಚ್ಛ ನೀಡಬೇಕಾಗಿ ನಾನು ಕೇಳ್ಬೋದು. ನಮ್ಮ ಇನ್ನೋರ್ವ ಅತಿಥಿ ನೆಹರು ಯುವಕ ಕೇಂದ್ರದ ಆಡಳಿತಾಧಿಕಾರಿ ಜಗದೀಶ್ ರವರಿಗೆ ನಮ್ಮ ಕಾರ್ಯದರ್ಶಿ ರೋಹನ್ ಕೊತ್ತೋಟ್ ಇವರು ಹೂಗುಚ್ಛ ನೀಡಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಮಂಗಳೂರು ತಹಸೀಲ್ದಾರ್ ವಾಹನ ಚಾಲಕರಾದ ದಯಾನಂದರವರಿಗೆ ನಮ್ಮ ಚಂದ್ರಶೇಖರ್ ಬೋಲರ್ ಅವರು ಹೂಗುಚ್ಛ ನೀಡು. ನಮ್ಮ ಕೇಂದ್ರ ಬಿಂದು ಪ್ರಕಾಶ್ ಪಿಂಟೋ ಅವರಿಗೆ ಹಮೀದ್ ಅವರು ಹೂಗುಚ್ಛ ನೀಡಬೇಕಾಗಿ. ನಮ್ಮ ಪ್ರಕಾಶ್ ಪಿಂಟೋರ ಬಗ್ಗೆ ಎರಡು ಮಾತಾದರೆ, ನಮ್ಮ ಉಳ್ಳಾಲದ ಶಾಸಕರ ಹಾಗೂ ಈಗ ಕರ್ನಾಟಕ ಸರ್ಕಾರದ ವಿಧಾನಸಭಾ ಸಭಾಧ್ಯಕ್ಷರ ಆಪ್ತ ಸಹಾಯಕರಾಗಿ ಆಯ್ಕೆಯಾದ ಪ್ರಕಾಶ್ ಪಿಂಟೋರವರಿಗೆ ನಾನು ಪ್ರಥಮವಾಗಿ ಹೇಳೋದಂದರೆ, ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಕರೆದು ಸನ್ಮಾನ ಮಾಡುವ ಒಂದು ನಮ್ಮ ಉದ್ದೇಶ ಇತ್ತು. ಈಗಾಗಲೇ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನಿಧಿಯಿಂದ ಏನು ಕಾರ್ಯಕ್ರಮ ಒಂದು ಆಗಿ ನಮಗೆ ಶಾಸಕರು ಮತ್ತು ಶಾಸಕರ ಹಿಂದೆ ಇದರ ಬೆನ್ನುಗಾವಲಾಗಿ ಪ್ರಕಾಶ್ ಪಿಂಟೋರವರು ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ನಮಗೆಲ್ಲ ಗೊತ್ತಿದ್ದ ವಿಷಯ. ನಾವು ನೆನೆಸಿದಾಗೆ ಅವರು ನಮಗೆ ಇಂಟರ್ಲಾಕನ್ನು ಅಳವಡಿಸಿ ನಮ್ಮ ಈ ಕೊರಗಜ್ಜ ಸೇವಾ ಸಮಿತಿಯ ಈ ಸಭಾಂಗಣವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಈ ದಿನ ಸ್ಮರಿಸ್ತೇವೆ. ಅವರಿಗೆ ನಾವು ಪ್ರಥಮವಾಗಿ ಈ ದಿನ ಸನ್ಮಾನ ಮಾಡಲು ಇಚ್ಛಿಸ್ತೇವೆ. ಈ ಸನ್ಮಾನವನ್ನು ನಮ್ಮ ಸಾಜಿದ್ ಉಲ್ಲಾಲ್ ಮತ್ತು ನಮ್ಮ ಉರ್ಬಾನ್ ಅಧ್ಯಕ್ಷರು ಮತ್ತು ನಮ್ಮ ಅತಿಥಿಗಳು 4 ಜನ ಸೇರಿ ಅವರಿಗೆ ಸನ್ಮಾನ ಮಾಡಬೇಕು ನಾನು ಕೇಳಿರ್ತೇನೆ.
ಇತ್ತದಿನ ಸನ್ಮಾನ ಮಂತಿನ ಶಿವಾಜಿ ಕ್ಲಬ್ಲ ಬೊಕ್ಕ ಇಲ್ಲಿ ಸೇರ್ತಿನ ಮಮತ ಗಣ್ಯರೆಕ್ಲ ನಂಜೆ ಹಿಂದಟ್ಟು ಮಾತ್ರೆಕ್ಕ ಹೃದಯಸ್ಪರ್ಶಿ ಥ್ಯಾಂಕ್ಸ್ ಎಂದು ಪಣಂದು ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಈ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಲಿರುವರು ನಮ್ಮ ಜಗದೀಶ್ ಸರ್, ಆಡಳಿತಾಧಿಕಾರಿ ನೆಹರು ಯುವಕ ಕೇಂದ್ರ ಮಂಗಳೂರು. ಇವರಿಂದ ಒಂದು ಸಂದೇಶ ಕೊರಗಜ್ಜ ದೇವರಿಗೆ ಅಡ್ಡಬರ್ದು ಶಿವಾಜಿ ಫ್ರೆಂಡ್ಸ್ ಇನ್ನೀಗ ಸಿಸಿಲೇರು ಪಾಪ ಫ್ರೆಂಡ್ ಆತ್ಮೀಯರು ಮಿತ್ರರು ಅವರಿವತ್ತು ನನ್ನನ್ನು ಕರೆದು ಏನೋ ಒಂದು ಸನ್ಮಾನ ಸಮಾರಂಭ ಇಂಥ ವೇದಿಕೆಗೆ ನನ್ನನ್ನು ಆಹ್ವಾನಿಸಿದ್ರು. ಈಗ ಪ್ರಕಾಶ್ ಸರ್ ನಾನು ಅವರಿಗೆ ಸನ್ಮಾನ ಮಾಡುವಂಥ ಒಂದು ಗೌರವಿಸೋದು ದೊಡ್ಡ ಇದೊಂದು ಕಾರ್ಯಕ್ರಮ. ಯಾಕಂದರೆ ನಮ್ಮ ಸ್ಪೀಕರ್ ಸರದ ಅವರು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಉತ್ತಮ ಅತ್ಯುತ್ತಮ ಕಾರ್ಯವನ್ನು ಹಮ್ಮಿಕೊಂಡಂತಹ ಶಿವಾಜಿ ಫ್ರೆಂಡ್ ಸರ್ಕಲ್ ಎಲ್ಲ ಪದಾಧಿಕಾರಿಗಳು ಹಾಗೂ ಮೆಂಬರ್ಸ್ಗಳು ಎಲ್ಲಿರುವ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಸಮೇತ ನಾನು ನನ್ನ ಇಲಾಖೆಯಾದ ಯುವ ಕಾರ್ಯ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಭಾರತ ಸರ್ಕಾರ ಮಂಗಳೂರು ಇದರ ಮುಖೇನ ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಎಲ್ಲರಿಗೆ ಇದೇ ಥರ ತಾವು ಮುಂದಕ್ಕೆ ನಮ್ಮ ಇಲಾಖೆಯನ್ನು ಆಗುವಂಥ ಎಲ್ಲ ಕಾರ್ಯಕ್ರಮ ಕಾರ್ಯಚಟುವಟಿಕೆಗಳು ಕ್ರೀಡಾ ಚಟುವಟಿಕೆ ತಾವು ನಮ್ಮ ಇಲಾಖೆಯಲ್ಲಿ ತೊಡಗಿಸಿಕೊಳ್ಳಬೇಕು ಕೇಳಿಕೊಂಡು ಪ್ರೀತಿನ ನನ್ನ ಎರಡು ಮಾತನ್ನು ಮುಗಿಸುವ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೊಟ್ಟು ಇದರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರ ಮಾಡುತ್ತಾ, ಇವತ್ತು ಸಿರ್ಲರು ನಾವು ಭಾಳ ಆತ್ಮೀಯರು. ನಾನು ಕಂದಾಯ ಇಲಾಖೆಯಲ್ಲಿದ್ದೆ, 40 ವರ್ಷ ಸರ್ವಿಸ್ ಮಾಡಿದ್ದೇನೆ ಕಂದಾಯ ಇಲಾಖೆಯಲ್ಲಿ. ಮಂಗಳೂರಲ್ಲಿ ನನ್ನದು ಪರಿಚಯ ಇಲ್ಲದ ಜನರು ಇಲ್ಲ. ಹಾಗಾಗಿ ಅಜ್ಞನ ಒಂದು ಏನೋ ದಯದಲ್ಲಿ ಇವತ್ತು ಇಲ್ಲಿ ಬರುವಂಥ ಒಂದು ಭಾಗ್ಯ ಬಂದಿದೆ. ಹಾಗಿರುವಾಗ ನಮ್ಮಿಂದ ಏನೋ ಸಣ್ಣ ಅಜ್ಜನಿಗೆ ನಾವು ಮಾಡುವಷ್ಟು ದೊಡ್ಡ ಜನ ಅಲ್ಲ, ಆದರೆ ಅವರ ಹಿಂದೆ ಹೋಗುವಾಗ ನಮ್ಮ ಹಿಂದೆ ಅಜ್ಜ ಬಂದರೆ ಆ ಕಾರ್ಯಗಳು ಎಲ್ಲ ಇಷ್ಟುವರೆಗೆ ನಡೆದಿದೆ. ಹಾಗೆ ಇನ್ನು ಮುಂದೆ ನಡೀತದೆ ಅಂತ ನನಗೆ ನಂಬಿಕೆ. ಎಲ್ಲ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನಮಸ್ಕಾರ ಮಾಡಿ ನನ್ನ ಎರಡು ಮಾತನ್ನು ನಿಲ್ಲಿಸಬೇಕು. ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಈ ಒಂದು ಸಂಸ್ಥೆಯ ವತಿಯಿಂದ ನಡೆದಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಕಬಡ್ಡಿ ತಂಡದ ಹಾಗೂ ಈ ಒಂದು ಸ್ವಾಮಿ ಕೊರಗಜ್ಜ ಇದರ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ನಾನು ಮೊದಲನೇಗೆ ಅವರನ್ನು ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೇನೆ. ಕಾರಣ ಶಿವಾಜಿ ಫ್ರೆಂಡ್ ಸರ್ಕಲ್ ಒಂದು ಕಾಲದಲ್ಲಿ ಬಲಿಷ್ಠ ತಂಡವಾಗಿತ್ತು. ಅದರಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದ ನಮ್ಮ ಈ ಜನರು ಈ ಒಂದು ಸಂಸ್ಥೆಯಲ್ಲಿ ಆಡಿದಂಥ ನಾವು ಕಣ್ಣಾರೆ ಕಂಡಂಥವರು ಶಿವಾಜಿಯ ಒಂದು ಅಭಿಮಾನಿಯಾಗಿದ್ದೇನೆ ನಾನು. ಹಲವು ವರ್ಷಗಳಿಂದ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಲ್ಲದೆ ಸಮಾಜ ಸೇವೆ, ಮಾನವೀಯ ಸೇವೆ, ಕೊರೋನಾ ಸಂದರ್ಭದಲ್ಲಿ ಹಾಗೂ ಇನ್ನಿತರ ನಾನಾ ಜನಪರ ಕೆಲಸವನ್ನು ಮಾಡುತ್ತಾ ಬಂದಿರುವಂತಹ ಶಿವಾಜಿ ತಂಡವು ಕ್ರೀಡೆಗೆ ಮಾತ್ರ ಸೀಮಿತಗೊಳ್ಳದೆ ಹಲವಾರು ಜನಪರ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಒಂದು ಕಾಲದಲ್ಲಿ ಶಿವಾಜಿ ತಂಡದಲ್ಲಿ ನಮ್ಮ ದಿವಂಗತ ರೋನಿ ನಾಗೇಶ್ವರ ಅವರ ಆಟ ಇಂದಿಗೂ ನಮಗೆ ನೋಡುವಂಥ ಒಂದು ಇದು ಕಂಡಂತಾಗ್ತಾ ಇದೆ. ಮತ್ತು ಈಗ ನಮ್ಮ ಈ ಶಿವಾಜಿ ತಂಡದಲ್ಲಿ ಹಿರಿಯರು ಮತ್ತು ನಮ್ಮ ರೋಹನ್ ಸರ್ ಆಗಲಿ, ಸದಾನಂದರಾಗ ಒಂಬತ್ತಕೆರೆ ಹಾಗೂ ಇನ್ನಿತರ ಹಮೀದ್, ಅಲ್ತಾಫು ಎಲ್ಲ ನಮ್ಮ ಅಧ್ಯಕ್ಷರಾದಂಥ ಇವರು ಸಿರ್ಲ ಸೆಕ್ರೆಟರಿ ಅವರು ಇವರೆಲ್ಲರೂ ಸೇರಿಕೊಂಡು ಈ ಒಂದು ತಂಡವನ್ನು ಈಗಲೂ ಇಷ್ಟು ಒಂದು ಉಲ್ಲಾಸದಲ್ಲಿ ಒಂದು ಮಾದರಿ ತಂಡವನ್ನಾಗಿ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಅವರನ್ನು ನಾವು ಇಂದಿಗೂ ಸ್ಮರಿಸಿದ ನಾನು ಎರಡು ಮಾತನ್ನು ನಿಲ್ಲಿಸ್ತೇನೆ. ಶಿವಾಜಿ ಫ್ರೆಂಡ್ ಸರ್ಕಲ್ನ ಎಲ್ಲ ಸದಸ್ಯರು ಹಾಗೂ ಬಂದ ಅತಿಥಿಗಳಿಗೆ ಹಾಗೂ ನಮ್ಮ ಪ್ರಕಾಶ್ ಪಿಂಟರವರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಬಂದು ನಮ್ಮನ್ನು ಈ ಪ್ರಕಾಶ್ ಪಿಂಟೋಗೆ ನಾವೊಂದು ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನೀವೆಲ್ಲರೂ ಬಂದು ನಮಗೆ ಸಹಕರಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಪ್ರಕಾಶ್ ಪಿಂಟೋ ನಮ್ಮ ಸಂಸ್ಥೆಗೆ ಅವರಲ್ಲಿ ಆದಷ್ಟು ಸಹಾಯ ನಮಗೆ ಮಾಡಿದ್ದಾರೆ. ನಮ್ಮ ಈ ಸಂಸ್ಥೆಗೆ ಒಂದು ಎಲ್ಲ 10 ಜನ ನೋಡುವಂಥ ಒಂದು ಕಾರ್ಯಕ್ರಮ ಎಂದರೆ ನಮಗೆ ಬೇಕಾದಂಥ ಒಂದು ಇಂಟರ್ಲಾಕನ್ನು ಇಟ್ಟು
ನಮ್ಮ ಮಾನ್ಯ ಖಾದರ್ ಹತ್ರ ಅವರು ಮಾತಾಡಿ ನಮಗೆ ನಮ್ಮ ಸಂಸ್ಥೆಗೆ ಅವರು ಸಹಕರಿಸಿದ್ದಾರೆ. ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕರಿಸಲೆಂದು ಅವರ ಹತ್ರ ಕೇಳಿಕೊಂಡು ಈ ಸಂಸ್ಥೆ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ. ಅದೇ ಹಾಗೆ ನಮ್ಮ ಮೇಲೆ ನಮ್ಮ ಸಿರ್ಲನ ಮೇಲೆ ಪ್ರೀತಿ ಇಟ್ಟು ಬಂದ ನಮ್ಮ ಅತಿಥಿಗಳಿಗೆ ಇಬ್ಬರಿಗೂ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಈ ಎರಡು ಮಾತನ್ನು ನಾನು ಮುಗಿಸ್ತೇನೆ. ಪೂರ್ವಧರ್ಮದ ದೇವದೇವರನ್ನು ನಂಬೊಂದು ಅಂಜನೆ ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದುವನ್ನು ಪ್ರಕಾಶ್ ಪಿಂಟು ಅರೆ ದುಮ್ಮಡಿಂಜನೆ ಅಂತೂ ಎನ್ನಾಡ್ದು ಜೂನಿಯರ್ ಆರು ಅರೆಗೆ ಎಂಗಳ ಕ್ಲಬ್ಬುಡು ಒಂಜಿ ಕೆಲಸ ಇತ್ತಲ್ಲ ಮುಕ್ತ ಮನಸ್ಸಿನಾರು ಹೆಲ್ಪ್ ಮಾಡ್ಬೇರು ಅರೆಗೆ ನಮ್ಮ ಸನ್ಮಾನ ಜನ ಎಂಗಳ ಆದ್ಯ ಕರ್ತವ್ಯ ಅಂಚನೆ ಎಂಗಳಿಗೆ ಈ ಕ್ಲಬ್ಬು ಮಸ್ತ್ ಎಂಗಳ ಶಾಸಕರಾಯನ ಯೂಟ್ಯೂಬ್ ಆದರು ಬರ ಮಸ್ತ್ ನಮಗೆ ಇಂಟರ್ಲಾಕ್ ಮಾಡ್ಬೇಡ ಹೆಚ್ಚಿನ ಸಹಾಯ ಮಾಡ್ತೇವೆ ಅರೆಂಗಳ ಈ ಕಾರ್ಯಕ್ರಮಗಳು ನಮ್ಮ ನೆನಪಿನ ನಮ್ಮ ಎಂಗಲ್ನ ಸಂಘದ ಆದ್ಯ ಕರ್ತವ್ಯ ಅಂಚನೆ ಎಂಗಲ್ನ ಶಿವಾಜಿ ಫ್ರೆಂಡ್ ಸರ್ಕಲ್ ಕಬಡ್ಡಿ ಎಂಗ ಸುರುತ ಗುಬ್ಬಗೊಂಡ ಕಬಡ್ಡಿ ಎಂಗೆ ಸುಮಾರು 45 ವರ್ಷ ನಮ್ಮ ಸಂಸ್ಥೆ ಸ್ಥಾಪನೆ ಆಗಿದೆ. ಆ 45 ವರ್ಷದಿಂದಲ ಎಂಗಳ ಕಬಡ್ಡಿಗೆ ಬಂದಿಲ್ಲ ಎಂಗಳ ಹಿಡಿದು ಹೋಗಿ ಎಂಗಳ ಕಿರಿಯರು ಏನೇ ಸಾಧಾರಣ ಒಂದು 15 ವರ್ಷ ತನ್ನ ನಾಯಕ ಆದ ಶಿವಾಜಿ ಫ್ರೆಂಡ್ ಸರ್ಕಲ್ನ ಮುನ್ನಡೆಸಿದೆ. ಅಂಜನೆ ನಮ್ಮ ಈ ಶಿವಾಜಿ ಫ್ರೆಂಡ್ ಸರ್ಕಲ್ ಒಂಜಿ ಕಾರ್ಯಕ್ರಮ ಇತ್ತಲ್ಲ ಮುಲ್ಪ ಪೂರೈಕಲ ಭಾಗವಹಿಸಿದ್ದು ಪಾಪದಗಳಿಗೆ ಎಂಗಳು ಅರಿಕೊರ್ತ ಅಂಚನೆ ಅಜ್ಜನ ಕೋಲ ಮತ್ತು ಸಾಧಾರಣ ಒಂಜಿ 2,000 ಜನ ಬರ್ಬೇರು ಮುಲ್ಲು ಅಕ್ಲೆ ಪೂರ ಒಂಜಿ ವ್ಯವಸ್ಥೆ ರೀತಿದೆ ಒಣಸಿದ ಕಾರ್ಯಕ್ರಮ ಪೂರ ಮುಕ್ತ ಮಹಾನೀಯರನ್ನ ಸಹಕಾರೋಡು ಮೂಜಿ ಸಾವಿರ ಮುಟ್ಟ ಜನ ಬರ್ಪೇರು ಅವು ಪೂರ ನಮ್ಮ ಕನ್ನಡದಲ್ಲಿ ಆ ಅಜ್ಜನ ಕೊರಗಜ್ಜನ ದಯೆ ನಮ್ಮ ಮುಲ್ಪ ಈ ಅಂಬಾಭವನ್ಲ ಶಿವಾಜಿ ಮಹಾರಾಜನ ಶಕ್ತಿ ನಮ್ಮ ಕೊರಗಜ್ಜೆ ಮೂಲ ಯಾಪ ನೆಲೆಯಾಂಡ ಆನೆದ ಪಕ್ಕ ನಮ್ಮ ಈ ಕ್ಲಬ್ಬು ಬೆಳಗೊಂದೆ ಪೋಂಡು ಅಂಜನೆ ಈ ಕ್ಲಬ್ಬಿಗೂ ಮಸ್ತ್ ಸಹಾಯ ಮಾಡಿದ ಮಸ್ತ್ ಅಧ್ಯಕ್ಷರು ಈ ಸತಿ ನಮ್ಮ ಅಧ್ಯಕ್ಷರಾಯನ ಉರ್ಬಾನಿಸೋದೆ ಎಡ್ಡ ಮೇಲೆ ಮಲ್ದೇರು ಅರೆ ಆದ್ಯ ಕರ್ತವ್ಯ ನಮ್ಮ ನೆನಪುಣ ಅಂಚನೆ ಸಿಗ್ಲೇರು ರಿಟೈರ್ಡ್ ನಮಗೆ ನಮ್ಮ ಬಿರಿಸಾಯ ಅಂತದ್ದು ಒಂಜಿ ಬೇಲೆಲ್ಲ ನಮಗೆ ಸಹಾಯ ಮಾಡಿದ್ರು ಎಂಗಳ ಕತ್ತ ಸರಿಯಾದ ಸೂಚನೆ ಬರ್ಬೇರು ಇಂದ ಪಂಡು ರಡ್ಡು ಪಾತ್ನು ನಮ್ಮ ಇವತ್ತು ಶಿವಾಜಿ ಕ್ಲಬ್ಬು ಮತ್ತು ಕೊರಗಜ್ಜ ಸಾನ್ನಿಧ್ಯ ನಮ್ಮ ಭಟ್ನಗರ ಎಲ್ಲಿದ್ದು ನಮಗೆ ಕರೆದು ಸನ್ಮಾನವನ್ನು ಗೈದಿದ್ದಾರೆ. ನಾನು ಸಾಧಾರಣ ಸನ್ಮಾನವನ್ನು ಸ್ವೀಕರಿದ್ದೇನೆ. ಅದು ಇಂಥ ಸನ್ಮಾನ ನನಗೆ ಸಿಗಲಿಲ್ಲ. ಯಾಕೆಂದರೆ ಮೊತ್ತ ಮೊದಲಿಗೆ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಸಿಕ್ಕಿದೆ. ಅದಕ್ಕೆ ನಾನು ಚಿರಋಣಿ ಈ ಕ್ಲಬ್ಬಿಗೆ. ಹಾಗೂ ಈ ಕ್ಲಬ್ಬಿನ ಇನ್ನೊಂದು ವಿಶೇಷತೆಯನ್ನು ನಾನು ಕಂಡುಕೊಂಡೆ. ಯಾಕೆಂದರೆ ಈ ಕ್ಲಬ್ಬಲ್ಲಿ ಸಾಧಾರಣ ಈಗ ಇಲ್ಲಿ ಉಳ್ಳಾಲ ಮತ್ತು ಆಚೆ ಈಚೆ ಅಂತ ನೋಡಿದರೆ ಈ ಕ್ಲಬ್ಬಿನಲ್ಲಿ ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ಸ್ ಈ ಕ್ಲಬ್ಬಿನ ಅಧ್ಯಕ್ಷ ಕ್ರಿಶ್ಚಿಯನ್ ಆದರೂ ಕಾರ್ಯದರ್ಶಿ ರೋಹನ್ ಅವರು ಹಿಂದೂ ಆಗಿ ಮತ್ತು ಮುಸ್ಲಿಂ ಅವರು ಎಲ್ಲ ಇದರಲ್ಲಿ ಹುದ್ದೆಯಲ್ಲಿದ್ದಾರೆ. ಇದೊಂದು ಸುಮಾರು ಒಂದು 40-50 ವರ್ಷದಿಂದ ಮುಂದುವರಿದಿದೆ ಎಂದು ನಮಗೆ ಈಗಾಗಲೇ ತಿಳಿದು ಬಂದಿದೆ. ಹಾಗೂ ನಾವು ಸಹ ಶಾಲೆಗೆ ಈ ಕಡೆಯಿಂದ ನಡೆದುಕೊಂಡು ಹೋಗುವಾಗ ಇವರ ಚಟುವಟಿಕೆಯನ್ನು ನಾವು ನೋಡುತ್ತಿದ್ದೆವು. ಆದರೂ ಇವರ ವಿಚಾರ ಮತ್ತು ಇವರ ಮುಂದಿನ ಯೋಜನೆಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ಇವರ ಯೋಜನೆಗಳು, ಇವರ ಅಧ್ಯಕ್ಷರು ಈ ಶಿವಾಜಿ ಕ್ಲಬ್ಬಿನ ಅಧ್ಯಕ್ಷರು ಉರ್ಬಂಡಿಸಿದರ ಇವರ ನಡವಳಿಕೆ ಮತ್ತು ಮಾತುಕತೆ ಎಲ್ಲ ನೋಡಿದರೆ ಈ ಕ್ಲಬ್ ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ ಕಾರಣ ಈ ಕ್ಲಬ್ಬಿನವರಿಗೆ ಹಾಗೂ ನನಗೆ ಇವತ್ತು ಇಲ್ಲಿ ಸನ್ಮಾನವಿದ್ದ ಊರಿನ ದೈವದ ಕೊರಗಜ್ಜರಿಗೂ ನಮಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ಈ ನನಗೆ ನಮಸ್ಕರಿಸುತ್ತೇನೆ. ನಾಯಕರು, ವಿಧಾನಸಭಾ ಅಧ್ಯಕ್ಷರು ಶ್ರೀ ಯುಟಿ ಖಾದರ್ ಅವರ ಶಿಷ್ಯ, ಇವರನ್ನು ನಾವು ಈ ದಿನ ಗೌರವಪೂರ್ವಕವಾಗಿ ಅವರನ್ನೊಂದು ಗೌರವಿಸಬೇಕೆಂಬ ಒಂದು ಹುಮ್ಮನಸ್ಸಿನಲ್ಲಿ ನಾವು ಅವರನ್ನು ಕರೆದು ನಿಜವಾಗಿ ಅವರು ಬೆಂಗಳೂರಿಂದ ಪ್ರಯಾಣ ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಮುಂಜಾನೆ ಬಂದು ತಲುಪಿದ್ದಾರೆ. ಈಗಾಗಲೇ 2-3 ನಮ್ಮ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನಲ್ಲಿ ಕೂಡ ಅವರಿಗೆ ಈ ದಿನ ಬೆಳಿಗ್ಗೆ ನಮ್ಮ ಎದುರೇ ಅವರಿಗೆ ಬಹಳ ದೊಡ್ಡ ಸನ್ಮಾನ ಆಗಿದೆ. ಅದೇ ರೀತಿ ನಮ್ಮ ಆದರ್ಶ ಕರ್ಮಣ್ಣ ಸಂಘಟನೆ ಅಧ್ಯಕ್ಷರಿದ್ದಾರೆ ನಮ್ಮ ವಿನ್ಸೆಂಟ್, ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತಿಸ್ತೇನೆ. ಹಾಗೂ ಅವರ ಒಂದು ತಂಡ ಕೂಡ ಅವರನ್ನು ಇವತ್ತು ಇದು 3ನೇ ಸನ್ಮಾನ. ಯಾಕೆಂದರೆ ಅವರ ಗುಣಕ್ಕೆ, ಅವರ ನಡತೆಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಒಂದು ಸಲಹೆ ಹೇಳಿದರು ನಮ್ಮ ಆಪ್ತ ಸಹಾಯಕರ ಹತ್ರ. ಏನೋ ನಮ್ಮ ಕ್ಲಬ್ಬಿನ ಚಟುವಟಿಕೆಗಳಿಗೆ ಅವರ ಮುಂದಿನ ಸಹಕಾರಿ ಆಗಲಿ, ನಮಗೆ ಸಹಕಾರ ಮಾಡಲಿ ಎಂಬ ನಮಗೆ ವಿಶ್ವಾಸ ಉಂಟು.
ಅವರಿಂದ ಇನ್ನೂ ನಾವು ಹೆಚ್ಚಿನ ಈ ಕ್ಲಬ್ಬಿನ ಅಭಿವೃದ್ಧಿಗಾಗಲಿ ಕಬಡ್ಡಿ ಕ್ರೀಡೆಗಾಗಲಿ ಅವರ ಪ್ರೋತ್ಸಾಹ ಬೇಕು. ಏನಾದರೂ ನಮ್ಮ ಕಬಡ್ಡಿ ಆಟ ಮಾಡುವಾಗ ಅನುದಾನದ ಬಗ್ಗೆ ಏನಾದರೂ ನಮ್ಮ ಶಾಸಕರಲ್ಲಿ ಹೇಳಿ, ಆಪ್ತ ಸಹಾಯಕರು ಅಂತ ಒಂದು ಕೆಲಸ ಮಾಡಲಿ, ದೇವರವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ, ಎಲ್ಲ ಸಕಲ ಸಂಪತ್ತು ಕೊಡಲಿ ಅಂತ ನಾನು ಬೇಡಿ ಅವರಿಗೆ ಧನ್ಯವಾದ ನೀಡ್ತೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗೆ ಬಂದ ನನ್ನ ಮಿತ್ರರು ಈಗ ಆಡಳಿತಾಧಿಕಾರಿ ಅವರು ನೆಹರು ಯುವಕ ಕೇಂದ್ರ ಮಂಗಳೂರು, ಅವರು ಕೂಡ ನಮಗೆ ಕ್ರೀಡೆಗೆ ಪೂರಕವಾಗಿ ಸಹಕರಿಸಿದಂತೆ ಈಗಾಗಲೇ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಇನ್ನು ಅವರಿಂದ ಎಲ್ಲ ನಮ್ಮ ಕ್ರೀಡೆಗೆ ಏನು ಸಲಕರಣೆ ಬೇಕು ಅವರು ಒದಗಿಸಿಕೊಡುವಲ್ಲಿ ನಮಗೆ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಇದನ್ನು ನಾವು ಅವರನ್ನು ಪರಿಗಣಿಸ್ತೇವೆ. ಹಾಗೂ ಅವರಿಗೂ ಕೂಡ ಬಿಡುವು ಮಾಡಿ ಬಂದು ಈಗ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದಾಗ ಅವರಿಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಮಿತ್ರರು ದಯಾನಂದ್ ಅವರು, ಇವರು ಸರ್ಕಾರಿ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾಗಿ ಅವರು ನಿಜವಾಗಿ ಭಾರಿ ಹೆಸರುವಾಸಿಯಾಗಿ 2-3 ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, RTO ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ತುಂಬ ಅನುಭವ ಉಂಟು. ಅವರಿಂದಲೂ ಕೂಡ ನಮ್ಮ ಸಂಘಕ್ಕೆ ನಾವು ಇದು ಅಭಿವೃದ್ಧಿ ಕಾರ್ಯಕ್ಕೆ ಅವರಿಂದ ಕೈ ಚಾಚುತ್ತೇವೆ ಸರ್. ನಿಮ್ಮ ಹತ್ರ ಕೂಡ ಏನಾದರೂ ನಿಮ್ಮಿಂದ ತನು ಮನ ಧನದ ಸಹಾಯವನ್ನು ನೀಡಿ ನಮ್ಮ ಈ ಸಂಸ್ಥೆಯನ್ನು ಬೆಳಗಿಸಬೇಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಸಾಜಿದುಲ್ಲಾಲ್, ನಿಜವಾಗಿ ಅವರು ಕಬಡ್ಡಿ, ಕ್ರಿಕೆಟ್, ಫುಟ್ಬಾಲ್ ಅವರ ಜೀವ. ಅವರು ನಮಗೆ ಈ ಸಂಜೆ ಹೊತ್ತು ಈ ಕಬಡ್ಡಿಯ ಪ್ರೀತಿಗೆ ಮತ್ತು ಪ್ರಕಾಶ್ ಪಿಂಟೋನ ಪ್ರೀತಿಗೆ ಇಲ್ಲಿ ಬಂದಿದ್ದಾರೆ. ನಿಜವಾಗಿ ಅವರು ಈಗ ಅವರ ಮಕ್ಕಳು ಕಾಯ್ತಾ ಇದ್ದಾರೆ. ಅವರು ಫುಟ್ಬಾಲ್ ತರಬೇತಿ, ಅವರಿಗೆ ಬಿಡುವಿಲ್ಲ, ಅವರ ಕೆಲಸದಲ್ಲಿ ಬಿಡುವಿಲ್ಲ. ಮತ್ತು ಸಮಾಜ ದುರಿನ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಸ್ಪಂದಿಸ್ತಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಈ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರ ಬಗ್ಗೆ ನಾನು ಹೇಳಿದ್ದೇನೆ. ಈಗ ನಮ್ಮ ಗೌರವಾಧ್ಯಕ್ಷರು ಹೇಳಿದರು, ಉರ್ಬಾನ್ ಡಿಸೋಜ ಇವರು ಅಧ್ಯಕ್ಷರಾದ ಮೇಲೆ ಏನಂದರೆ ಅವರಿಗೆ ನಿದ್ದೆ ಇಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದರೆ ಏನೋ ಅವರ ಕನಸುಂಟು. ನಾನು ಕೇಳೋದು ಅವರ ಕನಸು ಬೇಗನೆ ನೆನಸಾಗಲಿ, ನನಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ ಅಂತೇಳಿ ಇಲ್ಲಿ ನಾನು ಬಹಿರಂಗವಾಗಿ ಹೇಳ್ತೇನೆ. ಇನ್ನೊಬ್ಬರು ನಮ್ಮ ರೋಹನ್ ತೊಕ್ಕೊಟ್ಟು, ಇದು ನಿಜವಾಗಿ ಇದು ನಮ್ಮ ಇದಕ್ಕೆ ಆಸ್ತಿ ನಮ್ಮ. ಯಾಕೆಂತ ಹೇಳಿದರೆ ಅವರು ಕಾರ್ಯದರ್ಶಿ 24/7 ಕಾರ್ಯದರ್ಶಿ. ಎಲ್ಲ ಕಾರ್ಯದರ್ಶಿಯನ್ನು ನೋಡ್ತೇವೆ ನಾವು. ಈಗ ನಾನಾಗಲಿ ಅದು ನಾವು ಪಾರ್ಟ್ ಟೈಮ್ ಕಾರ್ಯದರ್ಶಿ, ಅವರು 24/7. ಯಾಕಂದರೆ ಅವರು ಈಗಾಗಲೇ ಅವರಿಗೆ ಒಂದು ಒಳ್ಳೆಯ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗ ದಸರಾದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಹುಲಿವೇಷ ಸ್ಪರ್ಧದ ತೀರ್ಪುಗಾರರಾಗಿ ಅವರನ್ನು ಗುರುತಿಸಿ ಆಯ್ಕೆ ಮಾಡಿದ್ದಾರೆ. ಇದು ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ ಸಂಸ್ಥೆಗೆ ಸಿಕ್ಕಿದ ಗೌರವ, ನಮ್ಮ ತೊಕ್ಕೋಟಿನ ಉಳ್ಳಾಲದ ನಾಡಿನ ಜನತೆಗೆ ಸಿಕ್ಕಿದ ಗೌರವ. ಅವರು ಈ ಕೆಲಸವನ್ನು ಮುಂದುವರಿತು ಹೋಗಲಿ ಇನ್ನು ಮುಂದೆ. ಹಾಗೂ ಈಗಾಗಲೇ ನಮ್ಮ ಎಲ್ಲ ನಾವು ಗುರುತಿದ್ದೇನೆ, ನಮ್ಮ ಎಲ್ಲ ಬಂದ ಆಪ್ತ ಮಿತ್ರರನ್ನು ಮತ್ತು ನಮ್ಮ ಎಲ್ಲ ಸಂಘದ ಸದಸ್ಯರನ್ನು ಮತ್ತು ನಮ್ಮ ದಯಾನಂದ್ ಸರ್ ಅವರ ಧರ್ಮಪತ್ನಿ ಮತ್ತು ಮಗಳು ಹಾಗೆ ಸಂಗಾತಿ ಅವರನ್ನು ಎಲ್ಲರನ್ನು ನಾನು ಈ ಸಭೆಗೆ ಎಲ್ಲರನ್ನು ನಾನು ಬಿಡದೆ ಪ್ರತ್ಯಕ್ಷ ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿದ ಎಲ್ಲರನ್ನು ನಾನು ವಂದಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.